ಅವು ಸಡನ್ನ ಬರ್ತದೆ ಪಾಸ್ ಆಯ್ಯಾರ ಒಳಗೆ ಬರ್ತೀರ ಬ್ರೇಕ್ ಹಾಕಿದ್ದು ಆರು ಬೂರಿಯರು ಬ್ರೇಕ್ ಹಾಕೋದು ಅಂತ ಬೂರು ಅಂಚನೆ ಸ್ಥಿತಿ ಇತ್ತೇರಿ ಅಂತೂನಾಗ ಉಂತದ ಆದ್ರೆ ಮಸ್ತ್ ಸ್ಪೀಡ್ ಇತ್ತೆ ಅಲ್ಲ ಕಂಟ್ರೋಲ್ ಅದು ಉಂತಿಲ್ಲ ಗಾಡಿ ಎಣ್ಣ ಹತ್ತು ಸುರತ್ಕಲ್ ಹಿಡಿದು ಮಂಗಲ್ದೇವಿ ಬರ್ಪಿಲಿ ನಂತೂರುಡು ಹಾಂ ರೋಡ್ದ ಫಾಲ್ಟ್ ಹಾಂ ಗುಂಡಿಡು ಕೋಡಾಯನ ಇನ್ಸಿಡೆಂಟ್ದ ಬಗ್ಗೆ ನಮ್ಮ ಚಾಲಕರಾಯನ ಮೇರೆ ಸಮಯ ಪ್ರಜ್ಞೆಡು ಒಂಜಿ ಜೀವ ಉರಿಪಾದೇರು ಮಾತೆರ್ಲ ಬನ್ಪೇರು ಬಸ್ದಾಗಲು ರ್ಯಾಶ್ ಪೋಪೇರು ಅಡಿಗೆ ಬಾಡುವೆರ ಐಕ್ಕೆ ಒಂಜಿ ಎಡ್ಡೆ ಉದಾಹರಣೆ ಮೇರೆ ಇತ್ತು ಕೊಡ್ತೇರೆ ಐತ ಲೆಕ್ಕಡೆ ನಮ್ಮ ಟೀಮ್ ಸರ್ವ ರಿಜಿಸ್ಟರ್ಡ್ ಬೋಳಾರ ಐತ ಲೆಕ್ಕಡೆ ನೀ ಡ್ರೈವರ್ಗಳ ಬಸ್ದ ದನಿಗ್ಲ ಒಂಜಿ ಎಲ್ಲೆ ಮಟ್ಟದ ಸನ್ಮಾನ ಮಂತದ್ದು ಪ್ರೋತ್ಸಾಹ ಮನ್ಪುನ ನಾನು ಓಲಾ ಇಂಚಿಂದ ಲೈಕ್ ಇನ್ಸಿಡೆಂಟ್ ಆನಾಗ ಊರ್ದಕ್ಕಲು ಅವಡು ಜನಕ್ಕಲು ಇಂಚ ಸಪೋರ್ಟ್ ಅನ್ಪೋಡು ಪೂರೈರ ದೂಷಿಸುನತ್ತು ಇಂಚಿಂದಲ್ಲ ಡ್ರೈವರ್ ನಾಕಲು ಉಪ್ಪೇರು ನಮಕ್ ಪ್ರೋತ್ಸಾಹ ಮನ್ಪೋಡು ಬೊಕ್ಕ ನೆಕ್ ಮೇನ್ ರೀಸನ್ ಆರೊಂಜಿ ಬೂರ್ರೆ ರೋಡು ನಮ್ಮ ಕುಡ್ಲದ ಊಲ ರೋಡ್ ಸರಿ ಇಜ್ಜಿ ಆ ಉದ್ದೇಶ ಒಂಜಿ ಸಮಯ ಪ್ರಜ್ಞೆ ಇನ್ ಮಂತದ್ದು ಒಂಜಿ ಉಂತದು ನಮಕ್ ಊರುಗ್ಲ ಬಸ್ದ ಹಿಂದೆಕ್ಲ ಎಡ್ಡೆ ಬುದರ್ ಕಂದು ಬರ್ತೇವೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.